ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರೂ ಕೂಡ ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸುತ್ತಾ ಈ ಧ್ಯಾನವನ್ನು ನಾವೀಗ ಆರಂಭ ಮಾಡೋಣ. ಸಂತ ಮಾರ್ಕನು ಬರೆದ ಸುವಾರ್ತೆ ಅಧ್ಯಾಯ 14 ವಾಕ್ಯ 27ರಿಂದ 31 ತನಕ. ಪೇತ್ರನ ನಿರಾಕರಣೆಯ ಮುನ್ಸೂಚನೆ. ಅನಂತರ ಯೇಸು ಸ್ವಾಮಿ ಶಿಷ್ಯರಿಗೆ, ಕುರುಬನನ್ನು ಕೊಲ್ಲುವೆನು, ಕುರಿಗಳು ಚದುರಿ ಹೋಗುವು ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿರುವಂತೆ ನೀವು ಎಲ್ಲರೂ ನನ್ನಲ್ಲಿ ವಿಶ್ವಾಸ ಕಳೆದುಕೊಂಡು ಹಿಮ್ಮೆಟ್ಟುವಿರಿ. ನಾನಾದರೂ ಪುನರುತ್ಥಾನ ಹೊಂದಿ ನಿಮಗಿಂತ ಮುಂದಾಗಿ ಗಲಿಲಾಯಕ್ಕೆ ಹೋಗುವೆನು ಎಂದರು. ಇದನ್ನು ಕೇಳಿದ ಪೇತ್ರನು, ಎಲ್ಲರೂ ತಮ್ಮಲ್ಲಿ ವಿಶ್ವಾಸ ಕಳೆದುಕೊಂಡು ಹಿಮ್ಮೆಟ್ಟಿದರು, ನಾನು ಮಾತ್ರ ಹಾಗೆ ಮಾಡೆನು ಎಂದನು. ಅದಕ್ಕೆ ಯೇಸು, ಇದೇ ರಾತ್ರಿ ಕೋಳಿ 2 ಸಾರಿ ಕೂಗುವ ಮೊದಲೇ ಆತನನ್ನು ನಾನರಿಯೆ ಎಂದು ನೀನು 3 ಸಾರಿ ನನ್ನನ್ನು ನಿರಾಕರಿಸುವೆ, ಇದು ಖಂಡಿತ ಎಂದರು. ಆದರೆ ಪೇತ್ರನು, ನಾನು ತಮ್ಮೊಡನೆ ಸಾಯಬೇಕಾಗಿ ಬಂದರೂ ತಮ್ಮನ್ನು ಮಾತ್ರ ನಿರಾಕರಿಸೆನು ಎಂದು ಆವೇಶಪೂರಿತನಾಗಿ ನುಡಿದನು. ಹಾಗೆ ಉಳಿದವರು ಹೇಳಿದರು. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲಿ ಕೆಲವೊಂದು ಸಂಬಂಧಗಳು ಇರ್ತವೆ. ಪ್ರಥಮವಾಗಿ ಹೆತ್ತವರು ಮತ್ತು ಮಕ್ಕಳ ಮಧ್ಯದಲ್ಲಿನ ಸಂಬಂಧ, ಮಿತ್ರರಲ್ಲಿನ ಸಂಬಂಧ, ಪತಿ ಪತ್ನಿಯರ ಮಧ್ಯದಲ್ಲಿನ ಸಂಬಂಧ, ನೆರೆಹೊರೆಯವರ ಸಂಬಂಧ, ಅನೇಕ ಸಂಬಂಧಗಳು ಇರ್ತವೆ. ಕೆಲವು ಪವಿತ್ರವಾದಂಥ ಸಂಬಂಧಗಳು, ಕೆಲವು ಆಳವಾಗಿರುವಂತಹ ಸಂಬಂಧಗಳು. ಯಾವ ರೀತಿಯ ಆಳವಾದಂತಹ ಸಂಬಂಧ ಅಂತ ಹೇಳಿದ್ರೆ, ಎಂದಿಗೂ ಕೂಡ ನಾವು ಜೊತೆಯಾಗಿರುವೆವು. ಎಂಥ ಕಷ್ಟಗಳು ಬಂದರೂ ಕೂಡ ನಾವು ಜೊತೆಯಾಗಿ ಎದುರಿಸುವೆವು ಎಂದು ಹೇಳುವಂತಹ ಸಂಬಂಧಗಳು. ಆದರೆ ಆ ಒಂದು ಮಾತಿನ ಅರ್ಥ ಯಾವಾಗ ತಿಳಿತದಂತ ಹೇಳಿದರೆ, ಯಾವಾಗ ನಿಜವಾಗಿಯೂ ಜೀವನದಲ್ಲಿ ಕಷ್ಟಗಳು ಬರುತ್ತವೆ, ದುಃಖಗಳು ಬರುತ್ತವೆ, ಆಗ ಏನು ಮಾತಿನಲ್ಲಿ ಹೇಳಿದುಂಟು, ಏನು ಮನಸ್ಸಿನಲ್ಲಿ ಅನ್ನಿಸಿದುಂಟು, ಅದರ ಪರೀಕ್ಷೆ ಆಗ್ತದೆ. ನೀನು ಸತ್ತರೆ ನಾನು ಇನ್ನು ಬದುಕಿ ಉಳಿಯುವುದಿಲ್ಲ ಅಂತ ಹೇಳ್ತಾರೆ ಜೀವನದಲ್ಲಿ. ಕೆಲವರು ಹೀಗೆ ಮಾಡ್ತಾರೆ. ಏನಂತ ಹೇಳಿದ್ರೆ, ಒಬ್ಬರು ಸತ್ತಾಗಿ ಇನ್ನೊಬ್ಬರು ಆತ್ಮಹತ್ಯೆಗೆ ಮುಂದಾಗುವುದನ್ನು ಕಾಣುತ್ತೇವೆ ನಾವು. ಮತ್ತೆ ಕೆಲವರು ಏನಾಗ್ತಾರೆ ಅಂತ ಹೇಳಿದ್ರೆ, ಸತ್ತವರು ಸತ್ತು ಆಗಿದೆ, ಇನ್ನು ನಾನು ಸತ್ತು ಏನು ಮಾಡಲಿ ಅಂತ ಆ ದುಃಖವನ್ನು ಅವರು ಇಂಗಿ ತಾವು ಬದುಕ್ತಾ ಮುಂದೆ ಹೋಗ್ತಾರೆ. ಯಾರು ಕೂಡ ಒಬ್ಬರು ಇನ್ನೊಬ್ಬರಿಗಾಗಿ ತನ್ನ ಜೀವವನ್ನು ನೀಡುವುದು, ಅಪರೂಪಕ್ಕೆ ಯಾರಾದರೂ ಇರಬಹುದು ತಾನು ಸಾಯುವುದು ಇನ್ನೊಬ್ಬರಿಗಾಗಿ. ಕೆಲವು ಅಪವಾದಗಳು ಇವೆ ಪ್ರಪಂಚದಲ್ಲಿ, ಜೀವನದಲ್ಲಿ. ಸಾಮಾನ್ಯ ಸ್ಥಿತಿಯಲ್ಲಿ ನೋಡುವುದಿದ್ದರೆ ಎಷ್ಟೇ ಆಳವಾದಂಥ ಮಿತ್ರತ್ವ, ಎಷ್ಟೇ ಆಳವಾದಂಥ ಸಂಬಂಧ ಇರಬಹುದು, ಒಬ್ಬರು ಸತ್ತಾಗ ಇನ್ನೊಬ್ಬರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ದುಃಖ ಪಡುತ್ತಾರೆ. ಮತ್ತೆ ಆ ದುಃಖ ಕೆಲವು ದಿನಗಳ ತನಕ, ಕೆಲವು ತಿಂಗಳುಗಳ ತನಕ ಕೂಡ ಇರ್ತವೆ.
ಕೆಲವರು ಈ ದುಃಖವನ್ನು ತಾಳಲಾರದೆ ಮನೋಸ್ಥಿತಿಯನ್ನು ಕಳೆದುಕೊಂಡು ಏನೇನು ಮಾಡುವುದನ್ನು ಕೂಡ ಕಾಣುತ್ತೇವೆ ನಾವು. ಯೇಸು ಸ್ವಾಮಿ ಮತ್ತು ತಮ್ಮ ಶಿಷ್ಯರು 3 ವರ್ಷಗಳ ಕಾಲ ಅವರು ಜೊತೆ ಆಗಿದ್ದರು. ಯೇಸು ಸ್ವಾಮಿಯ ಸಂಗಡ ಅವರಿಗೆ ನಿಜವಾಗಿಯೂ ತುಂಬ ಹಿಡಿಸಿತ್ತು. ನಾವು ಅವರ ಹಿನ್ನೆಲೆಯನ್ನು ನೋಡಿದರೆ ಅವರು ಸಾಮಾನ್ಯವಾಗಿ ಕುಟುಂಬಸ್ಥರು, ಪತ್ನಿ ಮಕ್ಕಳು ಇದ್ದವರು, ತಮ್ಮ ತಂದೆ ತಾಯಿಯ ಜೊತೆ ಕೆಲಸ ಮಾಡಿದವರು. ಕೆಲವರು ಸ್ವಂತವಾಗಿ ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದವರು, ಮತ್ತೆ ಕೆಲವರನ್ನು ಯೇಸು ಸ್ವಾಮಿ ಕರೆದದ್ದು ಉಂಟು, ನನ್ನನ್ನು ಹಿಂಬಾಲಿಸಿ ಅಂತ ಹೇಳಿಕೊಂಡು. ಶಿಷ್ಯರು ಕೇಳಿದುಂಟು, ನೀವೆಲ್ಲಿ ನಿಲ್ಲುತ್ತೀರಿ ಅಂತ ಹೇಳಿಕೊಂಡು. ಯೇಸು ಸ್ವಾಮಿ ಅವರಿಗೆ ಹೇಳಿದುಂಟು ಏನಂತ ಹೇಳ್ತಾರೆ, ಬಂದು ನೀವು ನೋಡಿರಿ ಅಂತ. ಈ ಎಲ್ಲ ಪ್ರಕರಣಗಳಲ್ಲಿ ಬಂದಂತಹ ಶಿಷ್ಯರು ಯೇಸು ಸ್ವಾಮಿಯನ್ನು ಬಿಟ್ಟು ಹಿಂದಕ್ಕೆ ಹೋಗಲಿಲ್ಲ. ಯಾಕಂತ ಹೇಳಿದ್ರೆ ಯೇಸು ಸ್ವಾಮಿಯ ಜೊತೆ ಇರುವುದಂತ ಹೇಳಿದ್ರೆ ಅವರಿಗೆ ನಿಜವಾಗಿ ಒಂದು ಭಾಗ್ಯವಾಗಿತ್ತು. ಅದಕ್ಕಾಗಿ ಅವರು ಯಾವತ್ತೂ ಕೂಡ ಅವರ ಜೊತೆನೇ ಇದ್ದರು. ಯೇಸು ಸ್ವಾಮಿ ಪ್ರಪಂಚವನ್ನು ತೆರಳಿ ಹೋಗುವಂತಹ ಸಂದರ್ಭದಲ್ಲಿ, ಆ ಕೊನೆಯ ಭೋಜನವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ಒಂದು ವಿಷಯವನ್ನು ಹೇಳಿಬಿಡುತ್ತಾರೆ. ಮೊದಲನೇದಾಗಿ, ಈ ಯೂದನು ಯಾವ ರೀತಿ ತನ್ನನ್ನು ಮಾರುತ್ತಾನೆ, ದ್ರೋಹ ಬಗೆಯುತ್ತಾನೆ ಎಂಬುದನ್ನು ಹೇಳಿದರು. ಅವರೆಲ್ಲರೂ ಕೂಡ ಅಚ್ಚರಿಪಟ್ಟರು. ನಾನೇನು ಅಂತ ಕೇಳಿದರು. ಯಾರು ನನ್ನ ಜೊತೆ ಈ ಪಾತ್ರೆಯಲ್ಲಿ ರೊಟ್ಟಿಯನ್ನು ಅದ್ದಿ ತಿನ್ನುತ್ತಾನೋ ಅವನೇ ಅಂತ ಹೇಳಿಕೊಂಡು ಯೂದನು ಹಾಗೆ ಮಾಡಿದನು ಮತ್ತು ಅಲ್ಲಿಂದ ಹೊರಕ್ಕೆ ಹೋದನು ಯೇಸು ಸ್ವಾಮಿಯನ್ನು ದ್ರೋಹ ಬಗೆಯುವುದಕ್ಕೋಸ್ಕರ. ಅವನು ಹೊರಗೆ ಹೋದ ಮೇಲೆ ಯೇಸು ಸ್ವಾಮಿ ಇನ್ನೊಂದು ವಿಷಯವನ್ನು ಹೇಳುತ್ತಾರೆ. ಅದೇನಂತ ಹೇಳಿದ್ರೆ, ಕುರುಬನು, ಅದು ಪವಿತ್ರ ಗ್ರಂಥದಲ್ಲಿ ಹೇಳಿದ ಪ್ರಕಾರ ಯಾವಾಗ ವೈರಿಗಳು ಕುರುಬನನ್ನು ಕೊಲ್ಲುತ್ತಾರೆ, ಕುರಿಗಳೇನಾಗ್ತವೆ, ಕುರಿಗಳಿಗೆ ಯೋಚನೆ ಮಾಡುವಂಥ ಬುದ್ಧಿಶಕ್ತಿ ಇರುವುದಿಲ್ಲ. ಯಾರು ಅವರನ್ನು ಕರೆಕೊಂಡು ಹೋಗ್ತಾರೋ ಅವುಗಳನ್ನು ಅವರ ಹಿಂದೆ ಹೋಗ್ತಾರೆ, ಚದುರಿ ಹೋಗ್ತವೆ. ಅದಕ್ಕಾಗಿ ಯೇಸು ಸ್ವಾಮಿ ತನಗೇನು ನಡೆಯುವುದುಂಟಂತ ತಿಳಿದುಕೊಂಡು ಹೇಳ್ತಾರೆ, ಕುರುಬನನ್ನು ಕೊಂದಾಗ ಕುರಿಗಳು ಚದುರಿ ಹೋಗುವು ಎಂಬ ಆ ವಾಕ್ಯ ಈಗ ನಿಜವಾಗಲಿಕ್ಕೆ ಉಂಟಂತ ಹೇಳಿಕೊಂಡು. ಆಗ ಪೇತ್ರನು, ಯಾವತ್ತೂ ಕೂಡ ಆತನು ಅವಸರದಿಂದ ಮಾತನಾಡುವವನು, ಈ ಸಲ ಕೂಡ ಅದನ್ನೇ ಮಾಡುತ್ತಾನೆ. ಏನಂತ ಹೇಳಿದ್ರೆ, ಎಲ್ಲರೂ ಕೂಡ ಸ್ವಾಮಿ ನಿನ್ನನ್ನು ಬಿಟ್ಟು ಹೋದರೆ ನಾನು ಮಾತ್ರ ನಿಮ್ಮನ್ನು ಬಿಟ್ಟು ಎಲ್ಲಿಗೆ ಕೂಡ ಹೋಗುವುದಿಲ್ಲ ಅಂತ ಹೇಳಿಕೊಂಡು. ಯೇಸು ಸ್ವಾಮಿಗೆ ಪೇತ್ರನ ಮೇಲೆ ತುಂಬ ಪ್ರೀತಿ ಇತ್ತು, ವಿಶ್ವಾಸ ಇತ್ತು. ಅದೇ ಪ್ರಕಾರ ಪೇತ್ರನಿಗೆ ಯೇಸು ಸ್ವಾಮಿಯ ಮೇಲೆ ತುಂಬ ಪ್ರೀತಿ ಇತ್ತು ಮತ್ತೆ ತುಂಬ ವಿಶ್ವಾಸ ಇತ್ತು. ಅದಕ್ಕಾಗಿ ಆತನು ಹೇಳ್ತಾನೆ, ಇವರೆಲ್ಲರೂ ಕೂಡ ನಿಮ್ಮನ್ನು ಬಿಟ್ಟು ಹೋದರೆ ನಾನು ಮಾತ್ರ ನಿಮ್ಮನ್ನು ಎಲ್ಲಿಗೂ ಕೂಡ ಬಿಟ್ಟು ಹೋಗುವುದಿಲ್ಲ ಅಂತ ಹೇಳ್ತಾನೆ. ಅದೇ ಪ್ರಕಾರ ಇತರ ಶಿಷ್ಯರು ಕೂಡ ಹೇಳ್ತಾರೆ. ಯಾಕಂತ ಹೇಳಿದ್ರೆ, ಒಬ್ಬನು ಹೇಳಿದಾಗ ಇನ್ನು ಉಳಿದವರು ಸುಮ್ಮನೆ ಕುಳಿತುಕೊಂಡ್ರೆ ಅದರ ಅರ್ಥ ಏನಂತ ಹೇಳಿದ್ರೆ, ಓ ಈತನೊಬ್ಬನು ಮಾತ್ರ ಉಳಿದಿದ್ದಾನೆ ನನ್ನ ಜೊತೆ, ಉಳಿದವರೆಲ್ಲರೂ ಕೂಡ ತಮ್ಮ ತಮ್ಮ ಮನೆಗೆ ಕುಟುಂಬಗಳಿಗೆ ವಾಪಸ್ ಹೋಗುವವರು ಎಂಬ ಒಂದು ಭಾವನೆ ಬರ್ತದೆ. ಅದಕ್ಕಾಗಿ ಉಳಿದವರು ಕೂಡ ಹೇಳ್ತಾರೆ, ನಾವು ಕೂಡ ಹಾಗೇನೆ ಮಾಡ್ತೇವೆ ಅಂತ ಹೇಳಿಕೊಂಡು. ಆಗ ಯೇಸು ಸ್ವಾಮಿ ಇನ್ನೊಂದು ಸತ್ಯವನ್ನು ಅವರ ಮುಂದೆ ಇಡುತ್ತಾರೆ. ಪೇತ್ರ, ನೀನು ನನ್ನ ಜೊತೆಗೆ ಇರುವೆಯೇನು? ನೋಡು, ನೀನು ಇವತ್ತಿನ ರಾತ್ರಿ ಕೋಳಿ ಕೂಗುತ್ತದೆ 2 ಸಲ, ಅದಕ್ಕಿಂತ ಮುಂಚೆ 3 ಸಲ ನೀನು ನನ್ನನ್ನು ನಾನರಿಯೇ ಅಂತ ಹೇಳುತ್ತೀಯಂತ ಹೇಳಿ. ಪ್ರಿಯ ಸಹೋದರ ಸಹೋದರಿಯರೇ, ಇದರಲ್ಲಿ ಅರಿತುಕೊಳ್ಳಬೇಕಾದಂಥ ವಿಷಯವೇನು? ನಾವೆಲ್ಲರೂ ಕೂಡ ಜೊತೆ ಆಗಿರುತ್ತೇವೆ, ಖುಷಿಯಾಗಿರ್ತೇವೆ. ಒಬ್ಬರು ಇನ್ನೊಬ್ಬರಲ್ಲಿ ಪ್ರೀತಿಯನ್ನು ಹಂಚಿಕೊಳ್ಳುತ್ತೇವೆ, ಒಬ್ಬರು ಇನ್ನೊಬ್ಬರಲ್ಲಿ ನಮ್ಮಲ್ಲಿರುವಂಥದ್ದನ್ನು ಹಂಚಿಕೊಳ್ಳುತ್ತೇವೆ, ಸುಖ ಸಂತೋಷಗಳಲ್ಲಿ ಭಾಗಿಯಾಗುತ್ತೇವೆ. ಆದರೆ ಯಾವಾಗ ನಾವು ಒಬ್ಬರಾಗಿರುತ್ತೇವೆ, ನಮ್ಮ ಸುತ್ತಮುತ್ತಲಿನವರು ನಮ್ಮ ಕೈ ಬಿಡುತ್ತಾರೆ, ಆಗ ನಮಗೆ ಯಾವುದು ಜಾಸ್ತಿ ನೋವಾಗುತ್ತದೆ? ಯಾರನ್ನು ನಾವು ಜಾಸ್ತಿ ಪ್ರೀತಿ ಮಾಡಿದ್ದೇವೆ, ಯಾರಲ್ಲಿ ನಾವು ಜಾಸ್ತಿ ವಿಶ್ವಾಸ ಇಟ್ಟಿದ್ದೇವೆ, ಯಾರಿಗೆ ನಾವು ಜಾಸ್ತಿ ಸಹಾಯವನ್ನು ಮಾಡಿದ್ದೇವೆ, ಅಂತಹ ಜನರು ಒಂದು ವೇಳೆ ನಮಗೆ ದ್ರೋಹ ಬಗೆದರೆ, ಅಂತಹ ಜನರು ನಮ್ಮನ್ನು ಕೈಬಿಟ್ಟು ದೂರಕ್ಕೆ ಸರಿದರೆ ನಮಗೆ ತುಂಬ ನೋವಾಗ್ತದೆ. ಆ ನೋವು ಅದನ್ನು ಜೀರ್ಣಿಸಿಕೊಳ್ಳಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಎಲ್ಲರೂ ಹೋದರು ಸರಿ, ಆದರೆ ಈ ವ್ಯಕ್ತಿ ಕೂಡ
ನಾವು ಜೊತೆ ಆಗಿದ್ದೆವು ಯಾವಾಗಲೂ ಕೂಡ. ಪರಸ್ಪರ ಒಬ್ಬರು ಇನ್ನೊಬ್ಬರ ಹತ್ರ ಕಷ್ಟದಲ್ಲಿ ಸುಖದಲ್ಲಿ ನಾವು ಭಾಗಿಯಾಗುತ್ತಿದ್ದೆವು. ಈತನು ಕೂಡ ಅಥವಾ ಈಕೆ ಕೂಡ ನನ್ನ ಕೈಯನ್ನು ಬಿಟ್ಟಳೆ ಅಥವಾ ಬಿಟ್ಟನೆ ಎಂಬ ಆ ಒಂದು ಕೈಯ ಅನುಭವ ಖಂಡಿತವಾಗಿ ಆಗ್ತದೆ. ಆದರೆ ನೋಡಿ ಪ್ರಿಯರೇ, ಯೇಸು ಸ್ವಾಮಿಗೆ ಇದೆಲ್ಲ ಕೂಡ ತಿಳಿಯುತ್ತದೆ ಮುಂಚೆನೆ. ಇತರರಾದ್ರೆ ಏನು ಮಾಡ್ತಿದ್ದರು? ನಾನು ಈಗ ಇವರಿಗೆ ಬೇಕಾದದನ್ನು ನೀಡುತ್ತೇನೆ, ನನ್ನಲ್ಲಿ ಇದ್ದುದನ್ನು ಹಂಚುತ್ತೇನೆ, ಇವರು ನನ್ನಲ್ಲಿ ಒಳ್ಳೆಯದಾಗಿದ್ದಾರೆ, ಆದರೆ ಒಂದು ಸಮಯದಲ್ಲಿ, ಮುಂದಿನ ತಿಂಗಳಲ್ಲಿ ಅಥವಾ ಇನ್ನೊಂದು ವರ್ಷದಲ್ಲಿ ಇವರೆಲ್ಲರೂ ಕೂಡ ನನ್ನನ್ನು ಬಿಟ್ಟು ತೊಲಗುತ್ತಾರೆ ಎಂಬ ಒಂದು ಅನಿಸಿಕೆ ನಮಗೆ ಬಂದಾಗ ಅಥವಾ ತಿಳಿತಾ ಆದ್ರೆ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ನಿಧಾನಕ್ಕೆ ನಮ್ಮ ಸಂಬಂಧಗಳನ್ನು ತೆಳು ಮಾಡುತ್ತೇವೆ. ಯಾಕಂತ ಹೇಳಿದ್ರೆ ನಮಗೆ ತಿಳಿತಾದ್ರೆ ಎಷ್ಟಾದರೂ ಕೂಡ ಒಂದು ದಿವಸ ಈ ಜನರು ನಮ್ಮನ್ನು ಬಿಟ್ಟು ಹೋಗುತ್ತಾರೆ. ಏನು ಇವತ್ತು ನಮಗೆ ತೋರಿಸ್ತಾರೆ, ಅದು ಶಾಶ್ವತವಾದ ನಿಜವಾದ ಪ್ರೀತಿ ಅಲ್ಲ, ಸಂಬಂಧ ಅಲ್ಲ ಅಂತ ನಮಗೆ ಅನಿಸ್ತದೆ. ಮತ್ತು ನಾವು ನಿಧಾನಕ್ಕೆ ಜನರನ್ನು ದೂರ ಮಾಡುತ್ತೇವೆ. ಆದರೆ ನೋಡಿ ಪ್ರಿಯರೇ, ಯೇಸು ಸ್ವಾಮಿ ಏನು ಮಾಡ್ತಾರೆ? ಅವರಿಗೆಲ್ಲವೂ ಕೂಡ ತಿಳಿದಿತ್ತು. ಈ ಯೂದನು ತನ್ನನ್ನು ದ್ರೋಹ ಬಗೆಯುತ್ತಾನೆ, ಪೇತ್ರನು ತನ್ನನ್ನು ನಿರಾಕರಿಸ್ತಾನೆ, ಮತ್ತೆ ಈ ಶಿಷ್ಯರೆಲ್ಲೂ ಕೂಡ ಚದುರಿ ಹೋಗ್ತಾರೆ, ಓಡಿ ಹೋಗ್ತಾರೆ. ಎಲ್ಲವೂ ಕೂಡ ತಿಳಿದಿತ್ತು. ಆದರೆ ಯಾರನ್ನು ಕೂಡ ಯೇಸು ಸ್ವಾಮಿ ದೂರಕ್ಕೆ ಸರಿಸುವುದಿಲ್ಲ. ಒಂದು ವೇಳೆ ದೂರಕ್ಕೆ ಹೋಗುವುದಿದ್ರೆ ಅದು ಅವರಾಗಿಯೇ ಮಾಡಬೇಕು ವಿನಃ ತಾನು ಮಾಡುವುದಿಲ್ಲ. ಒಂದು ವೇಳೆ ದ್ರೋಹ ಬಗೆಯುವುದಿದ್ದರೆ ಅದು ಯೂದನು ಮಾಡಬೇಕು ಹೊರತು ತಾನು ಅದಕ್ಕೆ ಅವಕಾಶ ನೀಡುವುದಿಲ್ಲ. ಆತನನ್ನು ತನ್ನ ಗುಂಪಿನಿಂದ ಹೊರಕ್ಕೆ ಹಾಕುವುದಿಲ್ಲ ಯೇಸು ಸ್ವಾಮಿ. ಪೇತ್ರನು ಅತಿ ಪ್ರಿಯ ಶಿಷ್ಯ, ಯಾವಾಗಲೂ ಕೂಡ ಅವಸರದಿಂದ ತನ್ನ ಜೊತೆ ಬರುವಂಥವನು. ಆತನು ಕೂಡ ಜನರ ಮುಂದೆ ನಾನು ಅರಿಯೇ ಅಂತ ಹೇಳುತ್ತಾನೆ ಅಂತ ತಿಳಿದಿದ್ದರೂ ಕೂಡ ಯೇಸು ಸ್ವಾಮಿ ತಮ್ಮ ವಿಶ್ವಾಸವನ್ನು ಆತನಲ್ಲೇ ಇಡುತ್ತಾರೆ. ಅಷ್ಟು ಮಾತ್ರ ಯಾಕೆ, ಪುನರುತ್ಥಾನ ಆದಮೇಲೆ ಯೇಸು ಸ್ವಾಮಿ ಪೇತ್ರನಿಗೆ ಆ ಶಿಷ್ಯರೆಲ್ಲರ ಮುಖಂಡರನ್ನಾಗಿ ನೇಮಕವನ್ನು ಕೂಡ ಮಾಡ್ತಾರೆ. ಇದು ಯೇಸು ಸ್ವಾಮಿಯ ಪ್ರೀತಿ ಪ್ರಿಯರೇ, ಇದು ಯೇಸು ಸ್ವಾಮಿಯ ಪ್ರೀತಿ, ಇದು ಯೇಸು ಸ್ವಾಮಿಯ ವಿಶ್ವಾಸ. ತನಗೆ ಮುಂಗಡವಾಗಿಯೇ ತಿಳಿದಿದ್ದರೂ ಕೂಡ ಯಾರನ್ನು ಕೂಡ ಅವರು ದೂರಕ್ಕೆ ಸರಿಸುವುದಿಲ್ಲ. ಇದು ದೇವರ ವಿಶ್ವಾಸ. ಅದಕ್ಕಾಗಿಯೇ ಯೇಸು ಸ್ವಾಮಿ ತನ್ನ ಪ್ರವಚನದಲ್ಲಿ ಹೇಳಿದ್ದರು, ಏನಂತ ಹೇಳಿದ್ರೆ, ನೀವೆಲ್ಲರೂ ಕೂಡ ಸ್ವರ್ಗದಲ್ಲಿರುವ ನನ್ನ ಪಿತನ ಹಾಗೆ ಆಗಬೇಕು. ಯಾಕೆಂತ ಹೇಳಿದ್ರೆ ಸ್ವರ್ಗದಲ್ಲಿರುವಂಥ ಪಿತನು ಎಲ್ಲರ ಮೇಲೆ ಕೂಡ ಮಳೆಯನ್ನು ಒಂದೇ ಸವನೆ ಸುರಿಸ್ತಾರೆ. ಒಂದು ಊರಿನಲ್ಲಿ ಮಳೆ ಬಂತಂತ ಹೇಳಿದ್ರೆ ಅದು ಮಳೆ ಯಾರು ಸಜ್ಜನರಾಗಿದ್ದಾರೆ ಅವರ ಮೇಲೆ, ಅವರ ಮನೆಯ ಮೇಲೆ, ಅವರ ಹೊಲದ ಮೇಲೆ ಮಾತ್ರ ಅಲ್ಲ, ಆ ಊರಿನಲ್ಲಿರುವಂಥ ಎಲ್ಲರ ಮೇಲೆ ಕೂಡ ಸುರಿಸುತ್ತಾರೆ. ಸೂರ್ಯನು ಉದಯಿಸ್ತಾನೆ ಯಾರ ಮೇಲೆ? ಸಜ್ಜನರ ಮೇಲೆ ಮಾತ್ರ. ಮತ್ತೆ ಯಾರು ಕೆಡುಕು ಮಾಡ್ತಾರೆ, ಪಾಪ ಮಾಡ್ತಾರೆ, ಅವರ ಮೇಲೆ ಇಲ್ಲ ಎಂಬುದಾಗಿಲ್ಲ ಪ್ರಿಯರೇ. ಸೂರ್ಯನು ಎಲ್ಲರ ಮೇಲೆ ಉದಯಿಸ್ತಾನೆ. ದೇವರು ಎಲ್ಲರ ಮೇಲೆ ಆ ಸೂರ್ಯನ ಬೆಳಕನ್ನು ನೀಡುತ್ತಾರೆ. ಅದಕ್ಕಾಗಿ ಯೇಸು ಸ್ವಾಮಿ ಕೂಡ ಆ 12 ಮಂದಿ ಶಿಷ್ಯರಲ್ಲಿ ಅವರೆಲ್ಲರೂ ಕೂಡ ಪ್ರಿಯರು. ಯಾರನ್ನು ಕೂಡ ಯೇಸು ಸ್ವಾಮಿ ದ್ವೇಷಿಸಲಿಲ್ಲ. ಒಬ್ಬನು ತನ್ನನ್ನು ದ್ರೋಹ ಬಗೆಯುತ್ತಾನೆ, ಇನ್ನೊಬ್ಬನು ನಿರಾಕರಿಸ್ತಾನೆ, ಮತ್ತೆಲ್ಲರೂ ಕೂಡ ಓಡಿ ಹೋಗ್ತಾರೆ. ಅದಕ್ಕಾಗಿ ಇವರನ್ನು ನಾನ್ಯಾಕೆ ಪ್ರೀತಿ ಮಾಡಬೇಕು, ನಾನ್ಯಾಕೆ ಅವರನ್ನು ಆಯ್ಕೆ ಮಾಡಬೇಕು? ಒಂದಲ್ಲ ಒಂದು ದಿವಸ ಇವರು ನನ್ನ ಬಿಟ್ಟು ಹೋಗುವವರು ಎಂಬುದಾಗಿ ಯೇಸು ಸ್ವಾಮಿ ಹಾಗೆ ಮಾಡುವುದಿಲ್ಲ. ಅವರನ್ನು ಬದಲಾಗಿ ತಮ್ಮ ವಿಶ್ವಾಸವನ್ನು ಕೊನೆಯ ಕ್ಷಣದವರೆಗೆ ಯೇಸು ಸ್ವಾಮಿ ಅವರಲ್ಲಿ ಇಡುತ್ತಾರೆ. ನಿಜವಾಗಿಯೂ ಪ್ರಿಯರೇ, ಏನು ಪವಿತ್ರ ಗ್ರಂಥದಲ್ಲಿ ಬರೆಯಲಾಗಿತ್ತು ಮತ್ತು ಯೇಸು ಸ್ವಾಮಿ ಅನ್ನೋದನ್ನು ಪುನರುಚ್ಚಿಸಿದರು. ಯಾವ ಕುರುಬನನ್ನು ಕೊಲ್ಲುತ್ತಾರೆ, ಕುರಿಗಳು ಚದುರಿ ಹೋಗುತ್ತವೆ, ಯೇಸು ಸ್ವಾಮಿಯನ್ನು ಶಿಲುಬೆಗೆ ಏರಿಸಿದರು. ಯೇಸು ಸ್ವಾಮಿ ಶಿಲುಬೆ ಮೇಲೆ ಪ್ರಾಣ ಬಿಟ್ಟರು. ಶಿಷ್ಯರೆಲ್ಲರೂ ಕೂಡ ಅಲ್ಲಿಂದ ದೂರಕ್ಕೆ ಸರಿದರು. ನಾವು ನೋಡ್ತೇವೆ, ಎಮ್ಮೌಸ್ ದಾರಿಯಲ್ಲಿ 2 ಶಿಷ್ಯರು ತಮ್ಮ ಊರಿಗೆ ಹೋಗ್ತಾರೆ, ಜೆರುಸಲೇಮಿನಿಂದ 7 ಮೈಲು ದೂರದಷ್ಟು. ಇನ್ನೇನು ನಾವು ಮಾಡಲಿ? ನಮ್ಮ ಗುರುಗಳನ್ನು ಅವರು ಶಿಲುಬೆಗೆ ಏರಿಸ್ತಾರೆ, ಇನ್ನು ನಮ್ಮನ್ನು ಬಿಡುತ್ತಾರೆ, ಇಲ್ಲಿ ಇದ್ದರೆ ನಮ್ಮನ್ನು ಕೂಡ ಅವರು ಕೊಲೆ ಮಾಡ್ತಾರೆ ಎಂಬ ಭಯದಿಂದ ಅವರು ದೂರಕ್ಕೆ ಹೋದರು. ಅದೇ ಪ್ರಕಾರ ಉಳಿದವರು ಕೂಡ ಎಲ್ಲರೂ ಕೂಡ ಜೊತೆಯಾಗಿರ್ಬೇಕಿದ್ರೆ ತೋಮ ಮಾತ್ರ ಅವರ ಜೊತೆಗೆ ಇದ್ದಿಲ್ಲ. ಎಲ್ಲಿ ಹೋಗಿದ್ದಾನ ಆತನು ಕೂಡ ಅದೇ ರೀತಿ ದೂರಕ್ಕೆ ಹೋಗಿದ್ದಿರಬಹುದು. ಆದರೆ ಯೇಸು ಸ್ವಾಮಿ ಮಾತ್ರ ತಮಗೆ
ಈ ನಿರಾಕರಿಸಿದವರನ್ನು, ಬಿಟ್ಟು ಹೋದವರನ್ನು ಯಾರನ್ನು ಕೂಡ ಯೇಸು ಸ್ವಾಮಿ ಸ್ವಲ್ಪ ಕೂಡ ಕಿಂಚಿತ್ತು ಕೂಡ ದೂರ ಮಾಡಲಿಕ್ಕೆ ಬಯಸುವುದಿಲ್ಲ, ಬದಲಾಗಿ ಅವರ ಹಿಂದಕ್ಕೆ ಹೋಗ್ತಾರೆ. ನಾವು ನೋಡ್ತೇವೆ ಅಲ್ಲಿ ಆಗುವಂಥ ಪರಿವರ್ತನೆ. ಯಾಕಂತ ಹೇಳಿದ್ರೆ ಅವರೆಲ್ಲರಿಗೆ ಕೂಡ ಅನಿಸ್ತದೆ, ನಾವು ಯೇಸು ಸ್ವಾಮಿಯನ್ನು ಬಿಟ್ಟು ಹೋದರು, ಅವರು ನಮ್ಮನ್ನು ಎಷ್ಟು ಪ್ರೀತಿ ಮಾಡಿದ್ದರು, ನಾವು ಅವರನ್ನು ಬಿಟ್ಟು ಹೋದೆವು, ಆದರೆ ಇನ್ನೂ ಕೂಡ ಅವರು ನಮ್ಮಲ್ಲಿಗೆ ಬರುತ್ತಾರೆ ಎಂಬ ಆ ಒಂದು ತಪ್ಪು ಭಾವನೆ ಅವರಲ್ಲಿ ಬಂದು ಪರಿವರ್ತನೆ ಆಗ್ತಾರೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ತಮ್ಮ ಜೀವವನ್ನು ಕೊಡ್ಲಿಕ್ಕೆ ಕೂಡ ಅವರು ಹಿಂದಕ್ಕೆ ಸರಿಯುವುದಿಲ್ಲ. ಪ್ರಿಯ ಮಿತ್ರರೇ, ನಮ್ಮ ಜೀವನದಲ್ಲಿ ಅನೇಕ ಘಟನೆಗಳು ನಡೆಯುತ್ತವೆ. ಕೆಲವು ಸಂತೋಷದ ಘಟನೆಗಳು ನಮಗೆ ಸಂತೋಷವನ್ನು ನೀಡುತ್ತವೆ, ನಮ್ಮ ಜೊತೆಯಲ್ಲಿರ್ತಾರೆ ಜನರು. ಇನ್ನು ಕೆಲವು ಘಟನೆಗಳು ಎಲ್ಲಿ ನಾವು ಜನರು ನಮ್ಮ ಜೊತೆ ಇದ್ದಾರೆ ಅಂತ ಅಪೇಕ್ಷಿಸುತ್ತೇವೆ, ಆದರೆ ಯಾರು ಕೂಡ ನಮ್ಮ ಜೊತೆ ಇರುವುದಿಲ್ಲ. ಎಲ್ಲರೂ ಕೂಡ ಒಂದೊಂದು ಕಾರಣ ಕೊಟ್ಟು ದೂರಕ್ಕೆ ಸರಿಯುತ್ತಾರೆ. ಅಂತಹ ಸಂದರ್ಭದಲ್ಲಿ ನಮಗೆ ತುಂಬ ದುಃಖ ಆಗ್ತದೆ. ನಾವು ಈ ಪ್ರಪಂಚದಲ್ಲಿ ಒಬ್ಬಂಟಿಗರೇ ಅಂತ ಅನ್ನಿಸ್ತದೆ ನಮಗೆ. ಆದರೆ ನಾವು ಒಂದು ಸತ್ಯವನ್ನು ಮಾತ್ರ ಯಾವತ್ತೂ ಕೂಡ ಮರೆಯಬಾರದು. ಅದೇನಂತ ಹೇಳಿದರೆ, ನಾವೊಬ್ಬರಲ್ಲ ಪ್ರಿಯರೇ, ನಮ್ಮ ಜೊತೆಗೆ ಯೇಸು ಸ್ವಾಮಿ ಇದ್ದಾರೆ, ನಮ್ಮ ಜೊತೆಗೆ ದೇವರಿದ್ದಾರೆ. ಎಲ್ಲ ಜನರು ಕೈ ಬಿಟ್ಟರೂ ಕೂಡ ದೇವರು ಮಾತ್ರ ನಮ್ಮ ಜೊತೆ ಇರ್ತಾರೆ. ಕೆಲವರಿಗೆ ಮನಸ್ಸಿನಲ್ಲಿ ಈ ಕತ್ತಲೆ ಬರ್ತದೆ, ಏನು ಮಾಡೋದಂತ ತಿಳಿಯುವುದಿಲ್ಲ. ಅವರು ಆತ್ಮಹತ್ಯೆಗೆ ಮುಂದೆ ಸರಿಯುತ್ತಾರೆ, ಮತ್ತೆ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ. ಆದರೆ ಯಾವಾಗ ನಾವು ವಿಶ್ವಾಸಿಗಳಾಗುತ್ತೇವೆ, ಯಾವಾಗ ನಾವು ದೇವರ ಮೇಲೆ, ಯೇಸು ಸ್ವಾಮಿಯ ಮೇಲೆ ವಿಶ್ವಾಸ ಇಡುತ್ತೇವೆ, ಆ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ದುಃಖ ಆಗ್ತದೆ. ನಾವು ಒಬ್ಬಂಟಿಗರಂತ ಅನ್ನಿಸ್ತದೆ, ನಾವು ನಿಶ್ಶಕ್ತರಂತ ನಮಗೆ ಅನ್ನಿಸ್ತದೆ. ಆದರೆ ದೇವರಲ್ಲಿ ನಮ್ಮ ವಿಶ್ವಾಸ ಇಟ್ಟು ಪ್ರಾರ್ಥಿಸಿದಾಗ ನಮಗೆ ತಿಳಿಯದಂತೆ ದೇವರು ನಮ್ಮನ್ನು ಕೈ ಹಿಡಿದು ಮುಂದಕ್ಕೆ ನಡೆಸಿಕೊಂಡು ಹೋಗುತ್ತಾರೆ. ಇದು ಮುಖ್ಯ ಪ್ರಿಯರೇ, ಇದು ಮುಖ್ಯ. ನಮಗೆ ಸ್ವಲ್ಪ ಮಟ್ಟಿಗೆ, ಸ್ವಲ್ಪ ಸಮಯಕ್ಕೆ ಹಾಗೆ ಅನ್ನಿಸ್ಬಹುದು, ಯಾರು ನಮ್ಮ ಜೊತೆ ಇಲ್ಲ ಅಂತ ಹೇಳಿಕೊಂಡು. ಆದರೆ ಯೇಸು ಸ್ವಾಮಿ ದೇವರು ಮಾತ್ರ ನಮ್ಮ ಸಂಗಡವಾಗಿಯೇ ಇರುತ್ತಾರೆ. ಅದಕ್ಕಾಗಿ ನಾವು ಯಾವತ್ತೂ ಕೂಡ ಯೇಸು ಸ್ವಾಮಿಯ ಮೇಲೆ ಭರವಸೆ ಇಡುವ. ಕೆಲವು ಸಂದರ್ಭಗಳು ಬರ್ಬೋದು ನಮ್ಮ ಜೀವನದಲ್ಲಿ. ಯಾವ ರೀತಿ ಪೇತ್ರನು ಯೇಸು ಸ್ವಾಮಿಯನ್ನು ನಿರಾಕರಣೆ ಮಾಡಿದನು, ಅವರು ಆತನನ್ನು ಗುರುತಿಸಿದರು, ನೀನು ಕೂಡ ಅವರೊಂದಿಗೆ ಇದ್ದೀಯ ಅಂತ ಹೇಳಿಕೊಂಡು. ಯೇಸು ಸ್ವಾಮಿ ತಾನು ಇದ್ದೇ ಇಲ್ಲ, ಅವರ ಗುರುತನೇ ಇಲ್ಲ ಅಂತ ಈ ಪೇತ್ರನು ಹೇಳಿಬಿಟ್ಟನು. ಆದರೆ ಏನು ಮುಖ್ಯ ಅಂತ ಹೇಳಿದ್ರೆ, ಯಾವಾಗ ಕೋಳಿ ಕೂಗಿತು ಆಗ ಪೇತ್ರನಿಗೆ ನೆನಪು ಬಂತು, ಏನು ಯೇಸು ಸ್ವಾಮಿ ಹೇಳಿದ್ದಾರೋ ಅದರ ನೆನಪು ಬಂತು. 2 ಸಾರಿ ಕೋಳಿ ಕೂಗುವ ಅಷ್ಟರೊತ್ತಿಗೆ ನೀನು ನನ್ನನ್ನು 3 ಸಾರಿ ನಿರಾಕರಿಸ್ತೀಯ ಅಂತ ಹೇಳಿಕೊಂಡು ಪೇತ್ರ ಮರುಗಿದನು. ಅದು ಮುಖ್ಯ ಪ್ರಿಯರೇ. ನಮ್ಮ ಜೀವನದಲ್ಲಿ ತಪ್ಪುಗಳಾಗ್ತವೆ, ಆದರೆ ನಾವು ಪರಿವರ್ತನೆಗೊಳ್ಳುವುದು, ದುಃಖಗೊಳ್ಳುವುದು, ಪಶ್ಚಾತ್ತಾಪ ಪಡುವುದು ಅದು ಮುಖ್ಯ. ದೇವರಲ್ಲಿ ಹೋದಂಥ ಯಾವುದೇ ವ್ಯಕ್ತಿಯನ್ನು ದೇವರು ದೂರಕ್ಕೆ ತಳ್ಳುವುದಿಲ್ಲ. ನೀನು ನನ್ನನ್ನು ಬಿಟ್ಟು ದೂರಕ್ಕೆ ಹೋಗಿದ್ದೀಯಾ, ಈಗ ಯಾಕೆ ಬಂದಿ ನೀನು ಅಂತ ತಳ್ಳುವುದಿಲ್ಲ. ಅದು ನಾವು ಮಾನವರು ಮಾಡುತ್ತೇವೆ. ನನಗೆ ಬೇಕಾದಾಗ ನೀನು ಬಂದಿಲ್ಲ, ಈಗ ಯಾಕಾಗಿ ಬರುತ್ತೀಯಾ ಅಂತ ಹೇಳಿಕೊಂಡು ನಾವು ದೂರಕ್ಕೆ ತಳ್ಳುತ್ತೇವೆ. ದೇವರ ಹಾಗೆ ಮಾಡುವುದಿಲ್ಲ. ದೇವರೇನು ಮಾಡ್ತಾರೆ ಅಂತ ಹೇಳಿದರೆ, ಯಾರು ದೂರ ಹೋದವರು ವಾಪಸ್ ಬರ್ತಾರೆ ಎಂಬುದನ್ನು ಕಾಯುತ್ತಾರೆ. ಯೇಸು ಸ್ವಾಮಿ ಹೇಳಿದಂಥ ಸಾಮರ್ಥ್ಯ ನೋಡಿ, ದುಂದುಗಾರ ಮಗ ಎಲ್ಲವನ್ನು ಆತನು ಖರ್ಚು ಮಾಡಿ, ಬೇಕಾಬಿಟ್ಟಿ ಮಾಡಿ ಆತನು ತಪ್ಪು ದಾರಿಯಲ್ಲಿ ನಡೆದು ಮುಂದಕ್ಕೆ ಹೋದನು. ಆದರೆ ತಂದೆ ಮಾತ್ರ, ಈ ನನ್ನ ಮಗನು ತಪ್ಪು ದಾರಿ ಹಿಡಿದವನು ಯಾವಾಗ ಒಮ್ಮೆ ಹಿಂದಕ್ಕೆ ಬರ್ತಾನೆ ಅಂತ ಕಾದುಕೊಂಡರು. ಮತ್ತು ಆತನು ಹಿಂದಿರುಗಿ ಬಂದಾಗ ಆತನನ್ನು ಅಪ್ಪಿಕೊಂಡರು. ಆತನಿಗೆ ತನ್ನ ಕುಟುಂಬದ ಸ್ಥಾನಮಾನವನ್ನು ನೀಡಿದರು. ಇದು ನಮ್ಮ ದೇವರು, ಇವರು ನಮ್ಮ ದೇವರು. ಈ ಭೂಲೋಕಕ್ಕೆ ಯೇಸು ಸ್ವಾಮಿ ಬಂದಾಗ ಈ ದೇವರ ಪರಿಚಯವನ್ನು ಯೇಸು ಸ್ವಾಮಿ ನಮಗೆ ಮಾಡಿಕೊಟ್ಟಿದ್ದಾರೆ. ನಮ್ಮ ದೇವರು ಶಿಕ್ಷೆ ಕೊಡಬಹುದು, ದೇವರು ನಮ್ಮಲ್ಲಿ ಕಷ್ಟ ಬರಲಿಕ್ಕೆ ಬಿಡಬಹುದು, ಆದರೆ ಯಾವತ್ತೂ ಕೂಡ ದೇವರು ನಮ್ಮನ್ನು ನಾಶ ಮಾಡಲ್ಲ, ನಮ್ಮನ್ನು ದೂರಕ್ಕೆ ತಳ್ಳಲ್ಲ. ಯಾಕಂತ ಹೇಳಿದ್ರೆ, ಯೇಸು ಸ್ವಾಮಿ ನಮಗೆ ಪರಿಚಯ ಮಾಡಿಕೊಟ್ಟಂಥ ದೇವರು ಅವರು ಪ್ರೀತಿಯ ದೇವರು. ಆ ಪ್ರೀತಿಗೋಸ್ಕರ ಎಂತಹ ತಪ್ಪುಗಳನ್ನಾದರೂ ಕೂಡ ದೇವರು ನಮ್ಮನ್ನು ಕ್ಷಮಿಸ್ತಾರೆ. ಇದು ನಾವು ಯೇಸು ಸ್ವಾಮಿಯಲ್ಲಿ ನೋಡುತ್ತೇವೆ. ದೇವರ ಕುಮಾರ, ಅವರಲ್ಲಿ ದೇವರ ಸ್ವಭಾವ ಉಂಟು. ಯಾವ ರೀತಿ ಪಿತದೇವರಾಗಿದ್ದಾರೆ ಅದೇ ಪ್ರಕಾರ ಅವರ ಪುತ್ರ ಯೇಸು ಸ್ವಾಮಿಗಿದ್ದಾರೆ. ಅವರು
ಜನರನ್ನು ಬಿಟ್ಟು ಹೋಗುತ್ತಾರೆ, ದ್ರೋಹ ಬಗೆಯುತ್ತಾರೆ, ನಿರಾಕರಿಸ್ತಾರೆ. ಅದಕ್ಕಾಗಿ ಇವರು ಯಾಕೆ ನನಗೆ ಅಲ್ಲ ಅಂತ ಹೇಳಿಕೊಂಡು ದೂರಕ್ಕೆ ಅಟ್ಟುವುದಿಲ್ಲ, ತಳ್ಳುವುದಿಲ್ಲ. ಬದಲಾಗಿ ಅವರು ಸ್ವೀಕಾರ ಮಾಡ್ತಾರೆ, ಹಿಂದಕ್ಕೆ ತಗೊಳ್ಳುತ್ತಾರೆ. ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಂತ ಒಂದು ದೊಡ್ಡ ಗುಣ ಇಲ್ಲಿ ಉಂಟು ಪ್ರಿಯರೇ. ನಾವು ಯೇಸು ಸ್ವಾಮಿ ನಮ್ಮ ಗುರು ಅಂತ ಹೇಳುತ್ತೇವೆ, ನಾವು ಅವರ ಅನುಯಾಯಿಗಳಂತ ನಮ್ಮನ್ನು ನಾವು ಹೇಳಿಕೊಳ್ಳುತ್ತೇವೆ. ಹಾಗಾದರೆ ಯಾವ ರೀತಿ ನಮ್ಮ ಗುರು ಇದ್ದಾರೆ ಅದೇ ಪ್ರಕಾರ ನಾವು ಕೂಡ ನಮ್ಮ ಜೀವನದಲ್ಲಿ ಇರಬೇಕು. ಯಾರು ತಪ್ಪು ಮಾಡ್ತಾರೆ, ಯಾರು ನಮ್ಮನ್ನು ನಿರಾಕರಣೆ ಮಾಡ್ತಾರೆ, ಯಾರು ದ್ರೋಹ ಬಗೆಯುತ್ತಾರೆ, ಅವರ ಅಂತಃಕರಣಕ್ಕೆ ಅವರು ಉತ್ತರ ನೀಡುತ್ತಾರೆ ವಿನಃ ನಾವು ಅದಕ್ಕಾಗಿ ಜವಾಬ್ದಾರರಾಗಿರ್ಬೇಕಾಗಿಲ್ಲ. ನಮ್ಮ ಒಳಿತನ ನಾವು ತೋರಿಸ್ತಾರೆ ಹೋಗುವ, ನಮ್ಮ ಒಳಿತನ ನಾವು ತೋರಿಸ್ತಾರೆ ಹೋಗುವ. ಒಂದು ವೇಳೆ ಕತ್ತಲೆ ಇರದೇ ಇರುತ್ತಿದ್ದರೆ ಬೆಳಕಿನ ಮೌಲ್ಯ ಯಾರಿಗೆ ತಿಳಿಯುತ್ತಿತ್ತು? ಯಾರಿಗೆ ಕೂಡ ಇಲ್ಲ. ಅದೇ ಪ್ರಕಾರ ಈ ಕೆಲವು ಕೆಟ್ಟ ಮಂದಿ ಇಲ್ಲದೆ ಇರುತ್ತಿದ್ದರೆ ಒಳ್ಳೆಯವರ ಆ ಸದ್ಗುಣಗಳು ಯಾರಿಗೆ ಕಾಣುತ್ತಿದ್ದವು? ಎಲ್ಲ ಕೂಡ ಒಂದೇ ಲೆಕ್ಕ ಇರುತ್ತಿತ್ತು. ಅದಕ್ಕೆ ಈ ಪ್ರಪಂಚದಲ್ಲಿ ಎಲ್ಲ ಕೂಡ ಉಂಟು. ಒಂದು ಕಡೆಯಲ್ಲಿ ಉತ್ತಮ ಜನರಿದ್ದಾರೆ, ಸಜ್ಜನರಿದ್ದಾರೆ, ಒಳ್ಳೆಯ ಗುಣನಡತೆಯ ಜನರಿದ್ದಾರೆ. ಅದೇ ಪ್ರಕಾರ ಇನ್ನೊಂದು ಕಡೆಯಲ್ಲಿ ಇದೇ ಪ್ರಕಾರ ಕಪ್ಪು ನಡತೆಯ ಜನರು ಕೂಡ ಇದ್ದಾರೆ. ನಾವೇನು ಮಾಡಬೇಕಂತ ಹೇಳಿದ್ರೆ ಅವರಿಗೋಸ್ಕರ ಪ್ರಾರ್ಥಿಸಬೇಕು. ಅವರು ಕೂಡ ಒಂದು ದಿವಸ ಈಚೆಗೆ ಬರಲಿ, ದೇವರನ್ನು ನಂಬಿಕೆ ಇಟ್ಟು ಬರಲಿ. ಅವರು ಕೂಡ ದೇವರಲ್ಲಿ ವಿಶ್ವಾಸ ಇಡುವಂಥ ಜನರಾಗಿ ಇರಲಿ ಮತ್ತೆ ಬರಲಿ ಅಂತ ನಾವು ಪ್ರಾರ್ಥಿಸುವ. ಕರ್ತರಾದ ದೇವರೇ, ನಿಮ್ಮ ಪುತ್ರರು ಈ ಭೂಲೋಕಕ್ಕೆ ಬಂದಾಗ ತಾನು ಆಯ್ಕೆ ಮಾಡಿದಂಥ ಶಿಷ್ಯರು ಒಂದು ದಿವಸ ಏನು ಮಾಡುತ್ತಿದ್ದರು ಅಂತ ಅವರಿಗೆ ತಿಳಿದಿದ್ದರೂ ಕೂಡ ಅವರನ್ನು ಯಾವತ್ತೂ ಕೂಡ ಕಿಂಚಿತ್ತೂ ಕೂಡ ದೂರ ಮಾಡಲಿಲ್ಲ, ತಾತ್ಸಾರ ಮಾಡಲಿಲ್ಲ. ಬದಲಾಗಿ ನಿಮ್ಮ ಹಾಗೇನೆ ಅವರು ಕೂಡ ಅದೇ ಪ್ರೀತಿಯನ್ನು ಎಲ್ಲರಲ್ಲಿ ಕೂಡ ಹಂಚಿಕೊಂಡರು, ಎಲ್ಲರನ್ನು ಪ್ರೀತಿಸಿದರು. ಕೊನೆಗೆ ಶಿಷ್ಯರು ಚದುರಿ ಹೋದರು, ಒಬ್ಬನು ದ್ರೋಹ ಬಗೆದರು, ಇನ್ನೊಬ್ಬನು ನಿರಾಕರಿಸಿದರು ಕೂಡ ಅವರೆಲ್ಲರನ್ನು ಒಂದೇ ಸಮನೆಯಾಗಿ ಪ್ರೀತಿಸಿದರು. ಕರ್ತರಾದ ದೇವರೇ, ಇದು ಕಷ್ಟವಾದಂಥ ಕೆಲಸ, ಆದರೆ ಅಸಾಧ್ಯವಾದುದಲ್ಲ. ನಮ್ಮ ಜೀವನದಲ್ಲಿ ಅನೇಕ ಬಾರಿ ಇಂತಹ ಜನರು ನಮ್ಮ ಜೀವನದಲ್ಲಿ ಬರುತ್ತಾರೆ. ನಮ್ಮಿಂದ ಒಳಿತು ಪಡೆದವರು, ನಮ್ಮ ಸುಖ ಕಷ್ಟದಲ್ಲಿ ಅವರು ಭಾಗಿಯಾದವರು. ಕೆಲವೊಂದು ಸಲ ನಮ್ಮನ್ನು ಬಿಟ್ಟು ಹೋಗುವಾಗ ನಮಗೆ ದುಃಖ ಆಗ್ತದೆ, ನಾವು ಒಬ್ಬಂಟಿ ಆಗುತ್ತೇವೆ, ನಾವು ನಿಶ್ಶಕ್ತರನ್ನಿಸ್ತೇವೆ. ಅಂಥ ಸಂದರ್ಭದಲ್ಲಿ ಯಾವತ್ತೂ ಕೂಡ ನಾವು ನಿಮ್ಮಲ್ಲಿ ವಿಶ್ವಾಸ ಇಟ್ಟು ಪ್ರಾರ್ಥಿಸಲು, ಧೈರ್ಯಗುಂದದಿರಲು, ಹಿಂಜರಿಯದಿರಲು ನಮಗೆ ನಿಮ್ಮ ಆಶೀರ್ವಾದಗಳನ್ನು ನೀಡಿರಿ. ನೀವು ನಮ್ಮ ಜೊತೆಯಾಗಿರುತ್ತೀರಿ, ನಮ್ಮನ್ನು ಕೈ ಹಿಡಿದು ನಡೆಸ್ತೀರಿ ಎಂಬ ಸತ್ಯವು ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಬೇರೂರಲು ನಮಗೆ ನಿಮ್ಮ ಪ್ರೇರಣೆ ನೀಡಿರಿ, ಆಶೀರ್ವಾದವನ್ನು ನೀಡಿರಿ. ಈ ಸಮಯದಲ್ಲಿ ನಮ್ಮ ಜೊತೆ ಈ ಧ್ಯಾನ ಕೂಟದಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಪ್ರತಿಯೊಬ್ಬರ ಮೇಲೂ ನಿಮ್ಮ ಆಶೀರ್ವಾದವನ್ನು ಸುರಿಸಿರಿ. ಆಶೀರ್ವಾದಗಳು ಆರೋಗ್ಯದ ಆಶೀರ್ವಾದಗಳು, ಅದೇ ಪ್ರಕಾರ ನೆಮ್ಮದಿಯ ಆಶೀರ್ವಾದಗಳು, ಸಂತೋಷದ ಆಶೀರ್ವಾದಗಳು ನೀಡಿರಿ. ಅವರೆಲ್ಲರ ಕುಟುಂಬಗಳ ಮೇಲೆ ಈ ಆಶೀರ್ವಾದಗಳನ್ನು ಅನಂತವಾಗಿ ಸುರಿಸಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್.